ನೋಯ್ಡಾದ 108ನೇ ಸೆಕ್ಟರ್ನಲ್ಲಿ ನಾಯಿ ರಕ್ಷಣಾಲಯ ಮನೆಯೊಂದರಲ್ಲಿ ಪಿಟ್ಬುಲ್ ನಾಯಿಯೊಂದು ಅಲ್ಲಿನ ಕೆಲಸಗಾರನ ಮೇಲೆ ದಾಳಿ ಮಾಡಿ ಮನಬಂದಂತೆ ಕಚ್ಚಿ ಬೀಳಿಸಿದೆ. ಸೊಂಟದಿಂದ ಕೆಳಭಾಗದಲ್ಲಿ ಹಲವಾರು ಕಚ್ಚು ಗಾಯಕ್ಕೆ ಒಳಗಾದ ನಾಯಿ ನೋಡಿಕೊಳ್ಳುವ ವ್ಯಕ್ತಿಯದು ನಾಯಿ ಪಾಡಾಗಿದೆ. ಆತನನ್ನು ಆಸ್ಪತ್ರೆಗೆ ಸೇರಿಸಲಾಗಿದೆ. ಕಾಲಲ್ಲಿ ರಕ್ತ ಸುರಿಯುತ್ತಿದ್ದರೂ ಕಚ್ಚುತ್ತಲೇ ಇದ್ದ ನಾಯಿ ರಕ್ತಪಿಪಾಸು ರೀತಿ ಕಾಣಿಸಿದೆ. ಕೊನೆಗೂ ಇತರ ಕೆಲಸಗಾರರು ನಾಯಿಯನ್ನು ಓಡಿಸಿ ಆತನನ್ನು ಆಸ್ಪತ್ರೆಗೆ ಸೇರಿಸಿದ್ದಾರೆ. ಪಿಟ್ಬುಲ್ ನಾಯಿಗಳು ಸಾಕಿದವನನ್ನು ಕಚ್ಚುವ ಕೆಟ್ಟ ಕಚ್ಚುಚಟದ ನಾಯಿಗಳು ಎಂದು ಕುಖ್ಯಾತಿ ಪಡೆದಿದೆ. ಕಳೆದ ವರ್ಷ ಒಕ್ಕೂಟ ಸರ್ಕಾರವು ಕಚ್ಚುಚಟದ 23 ನಾಯಿ ಜಾತಿಗಳನ್ನು ಮರಿಮಾಡಿ ಮಾರುವುದನ್ನು ನಿಷೇಧಿಸಿದೆ. ಅದರಲ್ಲಿ ಮೊದಲ ಸ್ಥಾನದಲ್ಲಿ ಪಿಟ್ಬುಲ್, ಆನಂತರ ಟೆರಿಯರ್, ಅಮೆರಿಕನ್ ಬುಲ್ಡಾಗ್, ರಾಟ್ವೀಲರ್ ಸೇರಿದೆ. ನಮ್ಮಲ್ಲಿಲ್ಲದ ಫಿಲಾ ಬ್ರೆಸಿಲಿರೋ, ಕಾಕಾಶಿಯನ್ ಶೆಫರ್ಡ್ ಡಾಗ್, ರೊಡೋಶಿಯನ್ ರಿಡ್ಜ್ ಬ್ಯಾಕ್, ಮಾಸ್ಕೋ ಗಾರ್ಡ್ ಡಾಗ್, ಅಕ್ಬಾಷ್, ಕೇನ್ ಕೋರ್ಸೋ, ಬಾಂಡಾಗ್, ಜಪಾನೀಸ್ ಟೋಸಾ, ಅಕಿತಾ ಮೊದಲಾದವು ಈ ಸಾಕಬೇಡಿ ಎಂಬ ಪಟ್ಟಿಯಲ್ಲಿವೆ. Every action has a multiple reactions in an industry. Safety is what comes first, and that is what we provide. Induscare Equipments, manufacturers and suppliers of industrial safety equipments. We provide safety equipments like gloves, masks, safety helmets, earplugs, safety belts, safety shoes, gum boots, safety goggles, industrial and medical coveralls, fire protection and arc flash suits, road safety equipments, and all industrial fire and safety accessories. Your safety is our priority. Induscare Equipments, KVSS Bank Building, Koolur, Mangaluru. Call 0824 2458 754.